ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಅಸೈಗೋಳಿ ಘಟಕದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಘಟಕದ ಕಮಾಂಡೆಂಟ್ ಬಿಎಂ ಪ್ರಸಾದ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನ ಶಿಲ್ಪಿಯ 130ನೇ ಜನ್ಮದಿನವನ್ನು ನಮ್ಮ ಘಟಕದಲ್ಲಿ ಆಚರಿಸ್ತಾ ಇರುವುದು ತುಂಬಾ ಸಂತೋಷದ ಸಂಗತಿಯಾಗಿದೆ ಎಂದರು. ಈಗ 1991 ಭಾರತ ರತ್ನ ಅವಾರ್ಡ್ ಸಿಕ್ಕಿದೆ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ತಮ್ಮೆಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿದೆ. ನಾವು ಗೊತ್ತಿಲ್ಲ ಅಂತ ನಾವು ತಿಳ್ಕೋಬೇಕಾಗ್ತದೆ. ಯಾಕಂದರೆ ಅವರ ಹಿಸ್ಟ್ರಿಯನ್ನು ನೀವು ಓದಿದಾಗ ಅಂದರೆ ನಮ್ಮ ಶಾಲೆಗಳಲ್ಲೂ ಅದು ಪಠ್ಯ ನಮ್ಮ ಏನು ಕರಿಕುಲರ್ ಸಿಲೆಬಸ್ನಲ್ಲೂ ಅದು ಇತ್ತು, ತಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಹೆಚ್ಚಿಗೆ ನಾನು ಹೇಳಲಿಕ್ಕೆ ಹೋಗಲ್ಲ. ಈ ದಿನ ನಾವು ಅವರ ಹುಟ್ಟುಹಬ್ಬವನ್ನು ನಮ್ಮ ರಾಷ್ಟ್ರಾದ್ಯಂತ ಅಲ್ಲ, ಈ ಪ್ರಪಂಚದಲ್ಲೂ ಸಹ ಪ್ರಪಂಚದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾನೆ. ಯಾಕೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಎಷ್ಟು ಕಷ್ಟದಿಂದ ಬಂದರು, ಯಾವ ಥರ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಮುಂಬೈನಲ್ಲಿ ಡಿಗ್ರಿಯನ್ನು ಪಡಿತಾರೆ. ಆಮೇಲೆ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅವರು ಡಾಕ್ಟರೇಟ್ನ ಪಡಿತಾರೆ. ಇದೇ ಸಂದರ್ಭದಲ್ಲಿ ಘಟಕದ ಸಹಾಯಕ ಕಮಾಂಡೆಂಟ್ ಶರತ್ ಎಂಎ, ಹೇಮಕುಮಾರ್ ಬಿ, ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ನಾಯ್ಕ್, ಮಹಮ್ಮದ್ ಆರೀಸ್, ಗಣೇಶ್ ಕೊನಬೇವು ಮತ್ತು ಎಪಿ ಮುನ್ನಪ್ಪ ಹಾಗೂ ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹಾಜರಿದ್ದರು.